ಇವತ್ತು ಈ ಕ್ಷೇತ್ರದಲ್ಲಿ ನಮ್ಮ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ವಿ ಸೋಮಣ್ಣವರ ಒಂದು ಅಭ್ಯರ್ಥಿ ಅಂತಲೇ ಹೇಳ್ಬೋದು, ಹಾಗೆ ಶಿಷ್ಯ ಅಂತಲೂ ಹೇಳ್ಬೋದು, ಮಾನಸ ಪುತ್ರ ಅಂತಲೂ ಹೇಳ್ಬೋದು. ನಮ್ಮ ಪ್ರೀತಿಯ ಸ್ನೇಹಿತರಾದ ಉಮೇಶ್ ಶೆಟ್ಟಿಯವರು ಈ ಒಂದು ಗೋವಿಂದರಾಜನಗರದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಅವ್ರನ್ನ ಭಾರತೀಯ ಜನತಾ ಪಕ್ಷ ಅವ್ರ ಮೇಲೆ ವಿಶ್ವಾಸವಿಟ್ಟು ಈ ಒಂದು ಕ್ಷೇತ್ರಕ್ಕೆ ಅವರನ್ನು ಆಯ್ಕೆ ಮಾಡಿದೆ. ಇಲ್ಲಿ ಖಂಡಿತವಾಗಿ ಇವತ್ತು ಜನಸ್ತೋಮವನ್ನು ನೋಡಿದರೆ ಭಾಳಷ್ಟು ಜನ, ನಾವು ಒಂದು 10-20 ಸಾವಿರ ಜನರ ಮೇಲೆ ಜನ ಇದ್ದರು. ನಾಮಿನೇಷನನ್ನು ಈಗ ನಾಮಪತ್ರವನ್ನು ಸಲ್ಲಿಸೋಕ್ಕೆ ಹೋಗಿದ್ದಾರೆ ಒಳಗೆ ಅಂತ ಒಂದು ಗ್ರೇಟ್ ಅಚೀವ್ಮೆಂಟ್ ಅಂತ ಇವತ್ತು ಹೇಳಬೇಕು. ಯಾಕಂದರೆ ಭಾಳಷ್ಟು ಜನ, ಇಷ್ಟೊಂದು ಜನ ಪ್ರೀತಿಯಿಂದ ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲ ಪ್ರತಿಯೊಂದು ದೇವರ ಇದನ್ನೆಲ್ಲ ತಂದು, ಪ್ರಸಾದವೆಲ್ಲ ತಂದು ಕೊಡ್ತಾ ಇರೋದು ನೋಡಿದರೆ ಕಣ್ಣಲ್ಲಿ ನೀರು ಆನಂದ ಬಾಷ್ಪ ಹರಿಸ್ತಾ ಇದೆ ನಮಗೆಲ್ಲ. ಇವತ್ತು ಅಭಿವೃದ್ಧಿ ಅಧಿಕಾರ ಅಂತಲೇ ಏನು ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಸೋಮಣ್ಣವರು ಪ್ರಸಿದ್ಧಿಯಾಗಿದ್ದರು, ಅದೇ ಒಂದು ಕೆಲಸವನ್ನು ಉಮೇಶ್ ಶೆಟ್ಟಿಯವರು ಇಲ್ಲಿ ಕೆಲಸವನ್ನು ಮಾಡಿಕೊಂಡು ಹೋಗೋದಕ್ಕಿಂತ ಯಾವುದೇ ಇದಿಲ್ಲ. ಆಲ್ರೆಡಿ ಅವ್ರಿಗೆ ಭಾಳಷ್ಟು ಎಕ್ಸ್ಪೀರಿಯನ್ಸ್ಗಳಿದೆ. ಒಂದು ಸರಿ ನಾಗರಬಾವಿ ಏರಿಯಾದಲ್ಲಿ ಕಾರ್ಪೊರೇಟ್ರಾಗಿ ವಿನ್ ಆದವ್ರಂಥ ಉಮೇಶ್ ಶೆಟ್ಟಿಯವರು ಭಾಳಷ್ಟು ಅಭಿವೃದ್ಧಿಯನ್ನು ನಾಗರಬಾವಿಯಲ್ಲಿ ಮಾಡಿದ್ದಾರೆ. ಹಾಗೆ ಗೋವಿಂದರಾಜನಗರದಲ್ಲಿ ಜನಮನ ಪ್ರತಿಯೊಂದು ಮನೆ ಹೋಗುವಾಗ ಜನ ಎಲ್ಲ ಕೇಳ್ತಾಯಿದ್ರು ಅವ್ರಿಗೆ ಎಲೆಕ್ಷನ್ ಟೈಮಲ್ಲಿ, ಏನು ಶೆಟ್ರೆ ನೀವು ನಾಗರಬಾವಿಯಲ್ಲಿ ಕೆಲಸ ಮಾಡಿದಂಗೆ ಇಲ್ಲಿಗೂ ನಮಗೆ ಮಾಡಿಕೊಡಿ ಸಾಕು ಅಂತ ಅಂತಿದ್ರು ಜನ ಎಲ್ಲ. ಈ ಗೋವಿಂದರಾಜನಗರದಲ್ಲಿ ಅಭೂತಪೂರ್ವವಾಗಿ ಕೆಲಸ ಮಾಡಿದ್ದಾರೆ. ಆ ಸಾಕಷ್ಟು ಪಾರ್ಕ್ಗಳು, ಬೇರೆ ಬೇರೆ ಜನರಿಗೆ ಬೇಕಾದಂಥ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮಾಡಿಟ್ಟು ಜನ ಎಲ್ಲ ಭಾಳ ಖುಷಿಯಾಗಿದ್ದಾರೆ. ಹಾಗಾಗಿ ಜನ ಎಲ್ಲ ಅವರು ಎಲ್ಲರೂ ಮುಂದೆ ನಿಂತ್ಕೊಂಡು ಈ ಒಂದು ಗೋವಿಂದರಾಜ ಕ್ಷೇತ್ರಕ್ಕೆ ನಮ್ಮ ಸೋಮಣ್ಣವರು ಇಲ್ಲ ಅಂತಂದರೆ ಅವರ ಪರಮ ಪ್ರೀತಿಯ ಆ ಮಾನಸ ಪುತ್ರನಾದಂಥ ಉಮೇಶ್ ಶೆಟ್ಟಿಯವ್ರಿಗೇ ಚಾನ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಜನರ ಆಶೀರ್ವಾದನೂ ಇಲ್ಲಿದೆ. ಸೋಮಣ್ಣವ್ರು ಹೇಗೆ ನಿಂತು ನಮ್ಮ ಶಿಷ್ಯನಾದ ಅವನು ಮುಂದಕ್ಕೆ ಈ ಕೆಲಸವನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾನೆ ಅಂತ ಅವರು ಆಶೀರ್ವಾದ ಮಾಡಿದ್ದಾರೆ. ಪಕ್ಕ ಇಲ್ಲಿ ಗೆಲುವು ಉಮೇಶ್ ಶೆಟ್ಟಿದೆ, BJP ಇದೆ, ನರೇಂದ್ರ ಮೋದಿ ಅವ್ರದ್ದೇ ಅಂತ ಹೇಳ್ಕೊಂಡು ನಾವು ಈ ಒಂದು ನಮ್ಮ ಮಿತ್ರನನ್ನು ಅವ್ರಿಗೆ ವಿಶ್ ಮಾಡ್ತಾ ಇದ್ದೇವೆ. ಗೆಲುವಾಗಲಿ ಅವ್ರಿಗೆ, BJP ಗೆಲುವಾಗಲಿ, ಉಮೇಶ್ ಶೆಟ್ಟಿ ಭಾಳಷ್ಟು ಸಹಸ್ರಾರು ಮತಗಳಿಂದ ಗೆದ್ದು ಬರಲಿ ಅಂತ ನಾವು ದೇವರನ್ನು ಬೇಡ್ಕೋತಾ ಇದ್ದೇವೆ.